ಗ್ರಾಮೀಣ ಭಾಗಗಳಲ್ಲಿ ಸರ್ಕಾರಿ ಜಾಗಗಳು ಪಾಳುಬಿದ್ದು ಪೊದೆಗಳು ತುಂಬಿಕೊಂಡಿರುವುದು ಸಾಮಾನ್ಯವಾಗಿದ್ದು, ಆದರೆ ಬಂಟ್ವಾಳ ತಾಲೂಕು ಕೇಂದ್ರ ಬಿಸಿ ರೋಡಿನ ಹೊರಭಾಗದಲ್ಲೇ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಜಾಗ ಪಾಳು ಬಿದ್ದಿದೆ. ಕನಿಷ್ಠ ಪಕ್ಷ ಈ ಜಾಗದಲ್ಲಿ ಸ್ವಚ್ಛತೆ ಮಾಡಿ ವಾಹನಗಳ ನಿಲುಗಡೆಗೆ ಅವಕಾಶ ನೀಡಿದ್ರೆ ನಗರದ ಪಾರ್ಕಿಂಗ್ ಸಮಸ್ಯೆಗೆ ಕೊಂಚ ಮಟ್ಟಿನ ರಿಲೀಫ್ ಸಿಗಲಿದೆ. ಬಂಟ್ವಾಳ ತಾಲೂಕು ಆಡಳಿತ ಸೌಧದ ಪಕ್ಕದಲ್ಲೇ ಪೊದೆಗಳು ತುಂಬಿದ ಈ ಜಾಗವಿದ್ದು, ಅಲ್ಲಿ ನೋಂದಣಿ ಕಚೇರಿ, ಹಳೆಯ ಕಟ್ಟಡ, ಮತ್ತೊಂದು ಶೆಡ್ ಇದೆ. ಪೊದೆಗಳ ಜೊತೆಗೆ ಕಸಕಡ್ಡಿಗಳು ಕೂಡ ತುಂಬಿಕೊಂಡಿವೆ. ಆದರೆ ಬಂಟ್ವಾಳ ಕಂದಾಯ ಇಲಾಖೆ ಅದರಲ್ಲಿರುವ ಮರಗಳ ರೆಂಬೆಗಳನ್ನ ಕಡಿದಿರುವುದು ಬಿಟ್ಟರೆ ಯಾವುದೇ ರೀತಿಯ ಸ್ವಚ್ಛತೆಯ ಕಾರ್ಯವನ್ನು ಮಾಡಿಲ್ಲ. ವರ್ಷಗಳ ಹಿಂದೆ ಬಂಟ್ವಾಳ ಹಳೆಯ ತಾಲೂಕು ಕಚೇರಿಯನ್ನ ಕೆಡವಿ ತಾಲೂಕು ಆಡಳಿತ ಸೌಧ ನಿರ್ಮಿಸುವ ಸಂದರ್ಭ ತಾಲೂಕು ಕಚೇರಿಯ ಕಾರ್ಯಾಚರಣೆಗೆ ಕಂದಾಯ ಇಲಾಖೆಗೆ ಸೇರಿದ ನಿವೇಶನದಲ್ಲಿ ತಾತ್ಕಾಲಿಕ ಶೆಡ್ ನಿರ್ಮಿಸಲಾಗಿತ್ತು. ಬಳಿಕ ಆಡಳಿತ ಸೌಧ ಉದ್ಘಾಟನೆಗೊಂಡು ತಾಲೂಕು ಕಚೇರಿ ಸ್ಥಳಾಂತರಗೊಂಡ ಬಳಿಕವೂ ಶೆಡ್ ಅನ್ನ ಹಾಗೆ ಬಿಡಲಾಗಿದೆ. ಒಂದು ವೇಳೆ ಶೆಡ್ ತೆರವು ಮಾಡುವುದಕ್ಕೆ ಅವಕಾಶವಿಲ್ಲವಾದರೂ ಅದನ್ನು ಸ್ವಚ್ಛತೆ ಮಾಡುವುದಕ್ಕೆ ಸಾಧ್ಯವಿಲ್ಲವೇ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ.